ನನ್ನ ಮಗುವನ್ನು ಎಂತೆಲ್ಲ ಮಾಡ್ತಿದ್ದಾಳೆ ಈಗ ಇಶ್ ಅವಳಿಗೆ ಸಹ ಖುಷಿ ಆಗ್ತುಂಟು ಈ ಮಳೆಗೆ ಶಾ ಬಾಯ್ ಬಾ ಅಮ್ಮನ ಮುಖ ಆದದ್ ನೋಡಿ ಅವಿಲ್ ಮಿಲ್ಕ್ ಇದರೊಳಗೆ ಐಸ್ ಕ್ರೀಮ್ ಕೂಡ ಉಂಟು ಐಸ್ ಕ್ರೀಮ್ ಅವಿಲ್ ಮಿಲ್ಕ್ ಇದು ನನ್ನ ಮಗುವಿಗೆ ಬೇಕಂತೆ ನೋಡಿ ಲಚ್ಚಿಗೆ ಬೇಕಂತೆ ಹಾಕಿದ ಡ್ರೆಸ್ಸನ್ನು ಇನ್ನೊಂದ್ಸಲ ಹಾಕಬಾರ್ದು ಆ ಥರ ಎಲ್ಲ ಏನಿಲ್ಲ ಸಿಕ್ಕಿದನ್ನು ಹಾಕಿಕೊಳ್ಳೋದಷ್ಟೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತಾಯಿ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೇನೆ. ಮನೆಗೆ ಬಂದಿದ್ದೆ ಅಲ್ವಾ, ಹಾಗಾಗಿ ಸೊ ನನ್ನ ಚಿಕ್ಕಮ್ಮನವರು ಕೂಡ ಬಂದರು ಮನೆಗೆ. ಲಚ್ಚನ್ನು ನೋಡದೆ ಇರ್ಲಿಕ್ಕಾಗಲಿಲ್ಲ. ಮೊನ್ನೆಷ್ಟೇ ನಾನು ಅವರ ಮನೆಯಿಂದ ಬಂದದಷ್ಟೇ, ಬಟ್ ವಾಪಸ್ ಬಂದಿದ್ದಾರೆ. ಸೊ ಲಚ್ಚನ್ನು ಬಿಡ್ಲಿಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಬನ್ನಿ ಬ್ಲಾಗ್ ಶುರು ಮಾಡೋಣ. ನಳಿನಿ ಅಕ್ಕ ಬಂದ್ರು. ಇಷ್ಟ ತನಕ ಮಲಗಿದ್ರಿ, ಗೆದ್ರು ಅಪ್ಪ ವಿಡಿಯೋ ಮಾಡುವಾಗ. ಚುಬ್ಬಿ ಅಕ್ಕ ಇದೇ ಮಾಮಿ ಜಾಸ್ತಿ ಗೆನ್ನೆ ಚುಬ್ಬಿ ಬೈಜಲ್ಲ ಬರ್ತೀರ ಇರು ಕುಲ್ಲುದನೈತೆ ಇರು ಒರ್ಚಾಲೆಗು ಚುಬ್ಬಿ ಅಕ್ಕನೇ ಅವಡು ಅಲ್ಲ ಏನು ಮಗಳಿಗೆ ಹಾಕುನೆ. ಗೈಸ್ ನೋಡಿ ನೋಡಿ ನೋಡಿ, ಅದಕ್ಕೆ ನಿದ್ದೆ ಬರ್ತದೆ. ಆಚೆ ಹೋಗು ನೀನು, ಹೊರಗೆ ಹೋಗು, ಹೊರಗೆ ಹೋಗು, ಕ್ಲಾರಿಟಿ ಹೋಗ್ತುಂಟು, ಹೋಗು ಹೊರಗೆ ಹೋಗು. ನನ್ನ ಮಗುವನ್ನು ಎಂತೆಲ್ಲ ಮಾಡ್ತಿದ್ದಾಳೆ ಈಗ ಇಶ್ ಅವಳಿಗೆ ಸಹ ಖುಷಿ ಆಗ್ತುಂಟು ಈ ಮಳೆಗೆ ಶಾ ನಿನ್ನ ಆಟ ಇವ್ರಿಗೆ ಗೋಳಿ ಬಜೆ ಮಾಡೋದಂತೆ, ಗೋಳಿ ಬಜೆ ಬೆಲಕಯ್ಯ ಗೋಳಿ ಬಜೆಗೆ ರೆಡಿ ಆಗ್ತುಂಟು ಗಾಯ್ಶ್. ಮತ್ತೆ ಗೈಸ್, ಇಲ್ಲಿ ವಿಜಯ್ ಕವಿತಾನ ಮೊಬೈಲ್ ಅನ್ನು ಇಲ್ಲಿ ಇಟ್ಟಿದ್ದಾರೆ. ಅವರಿಗೆ ವ್ಲಾಗ್ ಮಾಡುವಾಗಿಲ್ಲ, ಹಾಗೆ ವೆಯ್ಟ್ ಮಾಡ್ತಾ ಇದ್ದಾರೆ ವಿಜಯ್ ಕವಿತಾ. ಅಲ್ಲಿ ಅವರದ್ದು ರೀಲ್ಸ್ ಆಗ್ತಾ ಉಂಟು. ಏಯ್ ಲಚ್ಚು, ಏ ಲಚ್ಚು, ದೂರ ದೂರ ಇರು. ಯಾನಿಜ್ಜಿ ಒಮ್ಮೆ 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 ಅದು ಕ್ಲಾರಿಟಿ ಇಲ್ಲ. ಹೋಗು 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 ಹೋಗು. ಚಿಕ್ಕಮ್ಮ ಹಾಯ್, ಚಿಕ್ಕಮ್ಮ ಹಾಯ್. ಚಿಕ್ಕಮ್ಮ ನಾವೀಗ ಗೋಳಿ ಬಜೆ ಮಾಡ್ತಿದ್ದೇವೆ. ಎಲ್ಲಿ ಮಾಡ್ತಿದ್ದೀರಿ? ಅದು ಇದಲ್ವಾ, ಬೆಲಕಾಯಿ ಮಾತ್ರ. ಬೆಲಕಾಯಿ ಹಲಸಿನ ಹಣ್ಣನ್ನು ತೊಲ್ಲುತ್ತಿದ್ದಾರೆ, ಸುಲಿಯುತ್ತಿದ್ದಾರೆ. ಅವಳದೊಂದು ಪಂಚ್. ಇಲ್ಲಿ ನೋಡಿ, ಇಬ್ಬರು ಮಂಗಗಳು ಕೂತಿದ್ದಾವೆ. ತೆಗೆದು ಅದಕ್ಕೆ ಅಕ್ಕಿ ಮತ್ತೆ ಹಲಸಿನ ಹಣ್ಣು ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಕಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಉಂಡೆ ಬಿಡುದು. ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಂತೆ ಲಾಸ್ಟಿಗೆ, ಅದೊಂದು ಕೇಳಿತ್ತು.
ಬರುದು ಹೊರಡುದು ಅಷ್ಟೇ ಕೆಲಸ ಇವಳದು. ನಾಯಿ ಕುತ್ಕೊಳ್ಳಿ ಕೇಳಿದ್ರೆ ಕುತ್ಕೊಳ್ಳೋದಿಲ್ಲ ಸಂತೆ. ಅವರು ಸರಿಗೆ ನಿಲ್ಲುದಿಲ್ಲ, ಅವರು ಸಿಗೋಗೋರು ಹೇಳ್ತಾರೆ. ಗೈಸ್ ಇದೆಂತ ಗೊತ್ತುಂಟಾ, ಇದು ನಂದು ಮೊದಲು ಇಯರಿಂಗ್ಸ್ ಎಲ್ಲ ಇಡ್ತಿದ್ದೆ ಇದರಲ್ಲಿ. ನಾನು ಆ್ಯಂಕರಿಂಗ್ಗೆ ಹೋಗ್ತಿದ್ದೆಲ್ಲ, ಸೊ ಇಯರಿಂಗ್ಸ್ ಮತ್ತೆ ಎಂತ ಮಾಲೆ ಅದು ಇದು ಅಂತ ಆರ್ನಮೆಂಟ್ಸ್ ಎಲ್ಲ ಇಡ್ತಿದ್ದೆ ಇದರಲ್ಲಿ. ಈಗ ಇದರಲ್ಲಿ ಅಮ್ಮನ ಮಿಷಿನ್ ಇದೆಲ್ಲ ಉಂಟು, ನೂಲು, ಟೇಪು ಮತ್ತೆ ಎಂತೆಲ್ಲ ಉಂಟು ನೋಡಿ. ಒಂದು ಆರ್ನಮೆಂಟ್ಸ್ ಉಂಟು ಮೊದಲು ಇದೊಂದು, ಅದರಲ್ಲಿ ಉಂಟು. ಇದೆಲ್ಲ ಅಮ್ಮನಿಗೆ ಮಿಷಿನಿಗೆ ಬೇಕಾದದೆಲ್ಲ ಉಂಟು. ಜೊತೆಗೆ ಸಚಿನ್ ಮಾಣಿ ಕಾಪಿ ಕಾಡ್ರು ಇದ್ದಾರೆ. ನಾವಿನ್ನು ಹೊರಡುದು ಮನೆಗೆ ಕಬಕಕ್ಕೆ. ಚಿಕ್ಕಮ್ಮನವರು ಸಹ ಇದ್ದಾರೆ, ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಹೊರಟಿ ನಿಂತಿದ್ದೇನೆ. ಸೊ ಚಿಕ್ಕಮ್ಮನವರು ಕೂಡ ಇದ್ದಾರೆ ಕಬಕ ತನಕ. ನನಗೆ ಬೈಯುದು ಎಂತ ಇಲ್ಲ, ಮೇಕಪ್ ಇಲ್ಲ, ವಿದೌಟ್ ಮೇಕಪ್. ಕ್ಲಾರಿಟಿ ಇಲ್ವಾ, ಗೊತ್ತಾಗ್ತಿಲ್ಲ. ವಿದೌಟ್ ಫಿಲ್ಟರ್, ವಿದೌಟ್ ಮೇಕಪ್. ಪೆಟ್ಟು ಬುರ್ನಾಯ್ ಬಾಯ್. ಅಮ್ಮನ ಮುಖ ಅದದ್ ನೋಡಿ. ಬಾಲೆ ನೇತು ಒಂದುಲ್ಲೆ ರವ. ಟಾಟಾ. ಗೊಂಬೆ ಇಟ್ಕೊಂಡಿದ್ದಾರೆ, ಅವಳು ನೋಡಿ ಗೊಂಬೆ ಬಿಡುದಿಲ್ಲ ಅದು. ಇಲ್ಲ ಗೊಂಬೆ ಇಟ್ಕೊಳ್ಳೋದು ಗೊಂಬೆ. ಕಬಕಕ್ಕೆ ರೀಚ್ ಆದ್ವಿ. ಕಬಕದಲ್ಲಿದ್ದೇವೆ. ಇವರು ಅವಿಲ್ ಮಿಲ್ಕ್ ಬೇಕು ಅಂತ ಹೇಳಿದೆ ನಾನು, ಹಾಗಾಗಿ ಅವಿಲ್ ಮಿಲ್ಕ್ ತರ್ಲಿಕ್ಕೆ ಹೋಗಿದ್ದಾರೆ. ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಸುಮ್ಮನೆ ಮೊಬೈಲಲ್ಲಿ ಹೀಗೆ ಮಾಡುವ ಅಂತ ಮಾಡ್ತಿದ್ದೇವೆ. ನನಗೆ ಅವಿಲ್ ಮಿಲ್ಕ್ ಅಂದ್ರೆ ತುಂಬಾ ತುಂಬಾ ಫೇವ್ರೇಟ್. ಅವಿಲ್ ಮಿಲ್ಕ್ ತಿಂದ್ರೆ ಸ್ವಲ್ಪ ತಪ್ಪಾಗೋದು ಜಾಸ್ತಿ, ಬಾಳೆಹಣ್ಣಲ್ವಾ, ಸೊ ಹಾಗಾಗಿ ಅದೇ ನಂಗೆ ಇಷ್ಟ. ದಪ್ಪ ಆದ್ರೂ ಪರವಾಗಿಲ್ಲ, ಅದು ತಿಂತೇನೆ ಅಂತ ಅಷ್ಟೇ. ಅವಿಲ್ ಮಿಲ್ಕ್, ಇದರೊಳಗೆ ಐಸ್ ಕ್ರೀಮ್ ಕೂಡ ಉಂಟು. ಐಸ್ ಕ್ರೀಮ್ ಅವಿಲ್ ಮಿಲ್ಕ್ ಇದು ನನ್ನ ಮಗುವಿಗೆ ಬೇಕಂತೆ ನೋಡಿ, ಲಚ್ಚಿಗೆ ಬೇಕಂತೆ. ಜೀಗುಜ್ಜೆ ಗೈಸ್, ಜೀಗುಜ್ಜೆ. ಲಾಸ್ಟ್ ಒಂದು 3 ಉಳಿದಿತ್ತು, ಒಂದು ಕೊಯ್ದು ಹಾಕಿದ್ರು. ಒಲ್ಪೆ ಪಂತೀನಿ ಪಂತಿ. ಎಸ್ ಗೈಸ್, ಮನೆಗೆ ಬಂದಿದ್ದೇನೆ, ಹಸ್ಬೆಂಡ್ ಮನೆಗೆ. ಶೋ ಆಲ್ರೆಡಿ ಈಗ ತೋಟಕ್ಕೆ ಎಂಟ್ರಿ ಕೊಟ್ಟಿದ್ದೇನೆ. ನಾನು ಆ್ಯಕ್ಚುಲಿ ನಿನ್ನೆ ಬಂದಿದ್ದೇನೆ, ನಿನ್ನೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ಈಗ ಜಸ್ಟ್ ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಮತ್ತು ಅದೇ ಇವತ್ತು ನಾನು ವ್ಲಾಗ್ ಮಾಡಿದ್ರು ವೇಸ್ಟ್, ಯಾಕಂತ ಹೇಳಿದರೆ ನಾಳೆ ಇದು ಕೃಷ್ಣ ವೇಷ ಸ್ಪರ್ಧೆದು ಅನೌನ್ಸ್ಮೆಂಟ್ ಉಂಟಲ್ವಾ. ಸೊ ಈ ವ್ಲಾಗ್ ಹೋಗೋದು ಹೋಗಿರ್ತದೆ, ಹಾಗಾಗಿ ನಾನು ಇವತ್ತು ನಾನು ವ್ಲಾಗ್ ಮಾಡಲಿಲ್ಲ. ನಿನ್ನೆ ವ್ಲಾಗನ್ನೇ ಕಂಟಿನ್ಯೂ ಮಾಡಲಿಕ್ಕೆ ನೋಡಿದೆ ಅಷ್ಟೇ. ಸುಮ್ಮನೆ ಯಾವಾಗ ಮಾಡಿಟ್ರೆ ಮತ್ತೆ ಆಗೋದಿಲ್ಲ ಅದು. ಯಾವಾಗ ಹೋಗ್ತಾರೆ, ಅದಕ್ಕೆ ನಾನು ಆವಾಗ ಇವತ್ತು ಮಾಡಿದ ನಾಳೆ ಹೋಗಬೇಕು, ಹಾಗಾದರೆ ಸ್ವಲ್ಪ ಬೆಟರ್. ಅದಕ್ಕೆ ಈಗ ಹುಲ್ಲೆಲ್ಲ ಆಗಿದೆ, ಇವರದ್ದು ಆಲ್ರೆಡಿ ಆಗಿದೆ. ಇದನ್ನು ತಗೊಂಡು ಹೋಗ್ಲಿಕ್ಕೆ ಮಾತ್ರ ಬಾಕಿ ಇರೋದು. ಇವತ್ತು ಮಧ್ಯಾಹ್ನ ಮಾಡಿ ಇಟ್ಟಿದ್ದಾರೆ. ಸೊ ಅವರಿಗೆ ಹಿಡಿಲಿಕ್ಕೆ ಬಂದದ್ದು ನಾನು ಅಷ್ಟೇ. ಕತ್ತಿ ತಗೊಂಡು ಬಂದಿದ್ದೇನೆ, ನಾನು ನೋಡುವಾಗ ಇಲ್ಲಿ ಆಗಿದೆ ಇವಾಗ ಹುಲ್ಲು. ವೆರಿ ಗುಡ್ ಗಂಡ ಇವತ್ತು. ಮತ್ತು ಎಂತ ಗೊತ್ತುಂಟಾ, ಅದು ಡ್ರೆಸ್ನ ಬಗ್ಗೆ ಯಾರೋ ಹೇಳಿದ್ರಿ. ಸೊ ನನಗೆ ಡ್ರೆಸ್ನ ಬಗ್ಗೆ ಅಷ್ಟು ಕ್ಯಾರ್ ಇಲ್ಲ ಆಯಿತಾ. ನಾನು ಇದು ಹಾಕಿದ ಡ್ರೆಸ್ಸನ್ನು ಇನ್ನೊಂದ್ಸಲ ಹಾಕಬಾರ್ದು ಆ ಥರ ಎಲ್ಲ ಏನಿಲ್ಲ, ಸಿಕ್ಕಿದ್ದನ್ನು ಹಾಕಿಕೊಳ್ಳೋದಷ್ಟೇ. ಅದರಲ್ಲೆಲ್ಲ ಎಂತಿಲ್ಲ ಆಯಿತಾ. ಸಿಕ್ಕಿದ್ದನ್ನು ಹಾಕಿಕೊಂಡು ಹೋಗ್ತೇನೆ. ಮತ್ತು ಈ ಡ್ರೆಸ್ಸನ್ನು ಇನ್ನೊಂದ್ಸಲ ಹಾಕಬಾರ್ದು, ಇನ್ನೊಂದ್ಸಲ ಬರಬಾರ್ದು ಆ ಥರ ಎಲ್ಲ ಏನಿಲ್ಲ. ನಾವು ಎಂತ ಸ್ಟ್ಯಾಂಡರ್ಡ್ ಎಲ್ಲ ಫಾಲೋ ಮಾಡೋದಿಲ್ಲ, ಪಕ್ಕಾ ಲೋಕಲ್. ಇವರು ಕೂಡ ಹಾಗೇನೆ.
ಕಾಂಪಾರಿ ಕಾಂಪಾರಿ ಒಂಜಿಲ್ಲ ನಂಚೆನೆ ಮತ್ತು ಅದೇ ಹೊಸತು ಬೇಕು ಮತ್ತು ದಿನಕ್ಕೊಂದು ಡ್ರೆಸ್ ಬೇಕು ಆ ಥರ ಎಲ್ಲ ಅಂದ್ಕೊಳ್ಳೋದಿಲ್ಲ. ಮನೇಲಿ ಯಾವುದು ಉಂಟು ಅದನ್ನೇ ಅಷ್ಟೇ. ಅಲ್ಲ ಹಾಗಂತ ತೆಕ್ಕೊಳ್ಳೋದಿಲ್ಲ ಅಂತಲ್ಲ, ತೆಕ್ಕೊಳ್ತೇನೆ, ಏನಾದರೂ ಇದ್ದರೆ ತೆಕ್ಕೊಳ್ತೇನೆ ಅಷ್ಟೇ. ಇದಕ್ಕೆ ವ್ಲಾಗ್ ಮಾಡಲಿಕ್ಕೆ ಅಂತಲೇ ತೆಕ್ಕೊಳ್ಳೋದು ಅಂತ ಏನಿಲ್ಲ ಅಷ್ಟೇ. ಸೊ ಗೈಸ್, ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.